ಇನ್ನಿತ ಈವೆಂಟೆಡ್ ಎಂಕ್ಲೆ ಒಂಜಿ ಸ್ಟಾಲ್ ತೂಯರ ತಿಕ್ಕಂಡು ಸೊ ಈ ಪ್ರಾಡಕ್ಟ್ ಬಗ್ಗೆ ಎಡ್ಡೆ ರಿವ್ಯೂ ಇತ್ತಿನ ಹಿಡ್ದವರ ಇಂಕ್ಲೆ ಬಲೆ ಮಕ್ಕಳ ಪಾತಿರ್ಪಾಗ. ಸೊ ಸರ್ ನಮಸ್ತೆ. ನಿಮ್ಮ ಹೆಸರು? ಅಜೀಜ್. ಓಕೆ, ಈ ಪ್ರಾಡಕ್ಟ್ ಬಗ್ಗೆ ನೀವೇನು ಹೇಳ್ತೀರಾ? ಲೈಕ್ ಇದು ನೀಲಗಿರಿ ಟೀ, ಓಕೆ ಆರ್ಗಾನಿಕ್ ಟೀ. ಓಕೆ ನಾವು ನಮ್ದು ಬ್ರ್ಯಾಂಡ್ ನಮ್ದೇ ಇದು, ಓಕೆ ಫ್ರಮ್ ಕೇರಳ. ಓಕೆ ಓಕೆ. ಸೊ ಎಷ್ಟು ಸಮಯದಿಂದ ಈ ಟೀ ಮಾಡ್ತಿದ್ದೀರಾ? ಆಯ್ತು ಒಂದೂವರೆ ವರ್ಷ ಆಯ್ತು. ಓಕೆ, ಸೊ ಯಾವ ರೀತಿ ಟೀ? ಇದು ಒಂದು ಪ್ರೀಮಿಯಂ ಟೀ, ಮತ್ತೊಂದು ಎಕ್ಸ್ಟ್ರಾ ಕಡಕ್. ಓಕೆ, ಸೊ ಒಂದು ಏನಿದೆ ಮೈಲ್ಡ್ ಇರುತ್ತೆ, ಇನ್ನೊಂದು ಸ್ಟ್ರಾಂಗ್ ಸ್ಟ್ರಾಂಗ್ ಇರ್ತದೆ. ಓಕೆ ಓಕೆ. ಇದು ಟೇಸ್ಟ್ ಇದೆ, ಓಕೆ ಏನು ಕಲರ್ ಏನು ಮಿಕ್ಸ್ ಇಲ್ಲ, ಓಕೆ ಚೆನ್ನಾಗಿದೆ. ಆರ್ಗ್ಯಾನಿಕ್ ಆಗಿ ಏನು ಕೆಮಿಕಲ್ ಯೂಸ್ ಮಾಡದೆ ತಾವು ಈ ಪ್ರಾಡಕ್ಟ್ ಅನ್ನ ಜನರಿಗೆ ಪರಿಚಯಿಸ್ತಿದ್ದಾರೆ. ಸೊ ಹೆಂಗಿದೆ ಈ ಜನರು ಏನು ಪ್ರಾಡಕ್ಟ್ಸ್ ತಗೊಂಡಿದ್ದಾರೆ, ಅವ್ರ ರಿವ್ಯೂ ಎಲ್ಲ ಹೇಗಿದೆ? ಎಲ್ಲ ಒಳ್ಳೆ ಚೆನ್ನಾಗಿ ಅವರು ಅಂದ್ರೆ ರಿಸಲ್ಟ್ ಗುಡ್. ಓಕೆ, ತಗೊಂಡವರು ಇನ್ನ ತಗೊಳ್ತಾನೆ ಇದ್ದಾರೆ. ತೂವಲಿ ಜನಕ್ಲೆಗ್ ಟೀತ ಒಂಜಿ ರುಚಿ ತಿಕ್ಕೊಡ್ ಬಂದಾಂಡ ಕಿಟ್ಲಿನೇ ದೀತೆರ್ ಜನಕ್ಕಲು ಬರ್ತದೆ ಟೇಸ್ಟ್ ಮಲ್ಪೊಲಿ ಚಾತ ಪೊಡಿ ನಿಕ್ಲೆಗ್ ಇಷ್ಟ ಅಂಡ ಸೀದಾ ಮಲ್ತು ಪರ್ಚೇಸ್ ಮಲ್ತು ಕೊನೊಲಿ. ಸೊ ಸ್ಪೋರ್ಟ್ಸ್ ಟೀ ಪನ್ಪುನ ಬ್ರ್ಯಾಂಡ್ ದಾದೊಂಡು ಅಕಲ್ಡ ಪ್ರೀಮಿಯಂ ಬ್ಲ್ಯಾಕ್ ಟೀ ಉಂಡು, ಬೊಕ್ಕ ಪ್ರೀಮಿಯಂ ಬ್ಲ್ಯಾಕ್ ಟೀ ಎಕ್ಸ್ಟ್ರಾ ಸ್ಟ್ರಾಂಗ್ ದಾದೊಂಡು ಅವೈಲೇಬಲ್ ಉಂಡು. ಸೊ ಬಲೆ ಒಂಜಿ ಸಿಪ್ ಟ್ರೈ ಮಲ್ತುಕ. ಇದು ಎಕ್ಸ್ಟ್ರಾ ಸ್ಟ್ರಾಂಗ್ ಅಥವಾ ನಾರ್ಮಲ್ ಪ್ರೀಮಿಯಂ? ಟ್ರೈ ಮಲ್ಪೋಡು ನಿಕ್ಲು ಕಾಂಡೆಲ್ಲ ಹಾಕಿದ ನೆತ್ತ ಒಂಜಿ ಸಿಪ್ಪು ಪರ್ನೊಂಡಪ್ಪ ಯಾನೊಂತ ಚಾ ಪರದು ಬರ್ಪೆ ಅದ ಮುಟ್ಟ ನಿಕ್ಕಲೈಟ್ ಸ್ಟಾಲ್ ಬರ್ರತ್ತನ ಸೀದಾ ಬರ್ತದೆ ಚಾ ತಗೊಂಡಿದ್ದೆ ತೊಂದರೆ ಒಂದು ಚಾ ಟ್ರೈ ಮಲ್ಪಲೆ. ನಂಬರ್ ಅವಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅವಡ್ ಪೂರ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಲ್ದಿಪ್ಪ ಬಲೆ ಟ್ರೈ ಮಲ್ಪಲೆ ಯಾನ್ ಚಾ ಪರದು ಬರ್ತದೆ. ಬಾಯ್ ಬಾಯ್.